ಉಳ್ಳಾಲ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ ಮುತಾಲಿಕೆಡು ಕುತ್ತಾರು ಕೊರಗಜ್ಜನ ಆದಿ ಕ್ಷೇತ್ರದಡೆಗೆ ನಮ್ಮ ನಡೆ ಕಾರ್ಯಕ್ರಮ ಈ ಸಲ 5ನೇ ವರ್ಷಕ್ಕೆ ಅಟೆಂಡ್ ಮತದಿತ್ತದು. ಏಪ್ರಿಲ್ 16 ತಾರೀಕು 5 ಕಾಂಡ ನಡಪುಣ ಈ ಕಾರ್ಯಕ್ರಮದ ಪ್ರಚಾರದ ಅಂಗವಾದ ಬಸ್ಲದ ಪಿರವುಗು ಪ್ರಚಾರ ಬ್ಯಾನರ್ನ ಅಳವಡಿಸುವ ಕಾರ್ಯಕ್ರಮನ ಪಂಡಿತ್ ಹೌಸ್ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಬೊಕ ಮಹಿಳಾ ವಿಭಾಗದ ಸಹಕಾರಡು ಪಂಡಿತ್ ಹೌಸ್ ಪರಿಸರಡು ಗುರುವಾರ ಬಯ್ಯಗೆ ನಡಪಾಯರು. ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಬೊಕ ಮಹಿಳಾ ವಿಭಾಗದಕ್ಕಳು ವಿಶ್ವ ಹಿಂದೂ ಪರಿಷತ್ತಕ್ಕಳು ನಡಪವನ ಕುತ್ತಾರು ಕೊರಗಜ್ಜನ ಆದಿ ಕ್ಷೇತ್ರದಡೆ ನಮ್ಮ ನಡೆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಸಹಕಾರ ಕೊರೊಂದಿಲ್ಲ. ಈ ವರ್ಷಲ ಪಂಡಿತ್ ಹೌಸ್ ಪರಿಸರಡು ಬಸ್ಲದ ಪಿರವುಗು ಪ್ರಚಾರ ಬ್ಯಾನರ್లను ಅಳವಡಿಸಬಂದಿಲ್ಲ. ಏಪ್ರಿಲ್ 16 ತಾರೀಕು 5 ಈ ಕಾರ್ಯಕ್ರಮಕ್ಕೆ ಕುತ್ತಾರು ಬೊಕ ಪಂಡಿತ್ ಹೌಸ್ ಪರಿಸರದ್ದು ತಲಾ 2 ಬಸ್ಲದ ವ್ಯವಸ್ಥೆಯನ್ನು ಮಲ್ತದೇರು. ಪ್ರತಿಯೊರಿಲ ಈ ಕಾರ್ಯಕ್ರಮದ ಪಾಲು ಪಡೆದು ಅಜ್ಜನ ಅನುಗ್ರಹ ಪಡೆಯೋಡು ಪಂಡದು ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಯತೀಶ್ ಶೆಟ್ಟಿ ತೆರಿಪಾಯರು. ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಪ್ರಖಂಡ ನೇತ ನಡೆ ನಡೆದೊಂದು ಪುನಃ 5ನೇ ವರ್ಷದ ನಮ್ಮೆಲ್ಲರ ನಡೆ ಶ್ರೀ ಕ್ಷೇತ್ರ ಕುತ್ತಾರು ಕೊರಗಜ್ಜನ ಕಡೆ ಪನ್ಪುನೊಂಜಿ ಬಾರಿ ಶೋಕದೊಂಜಿ ಐತಿಹಾಸಿಕ ಕಾರ್ಯಕ್ರಮದ ಇನಿ ನಮ್ಮ ಒಂಜಿ ಐತ ಪ್ರಚಾರದ ಅಂಗವಾದ ಬಸಕು ಪೂರ ಒಂಜಿ ಬ್ಯಾನರ್ ಕಟ್ಟಿನ ಒಂಜಿ ವ್ಯವಸ್ಥೆಯನ್ನು ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪಂಡಿತೋಸ್ ನಾವು ಮಂತೊಂದಿಲ್ಲ. ಸತತ 5ನೇ ವರ್ಷದ ಒಂಜಿ ಭಾರಿ ಅದ್ಭುತ ಕಾರ್ಯಕ್ರಮವಾದ ಮೂಡಿದು ಬರೋದುಂಡು. ಸಾವಿರಾರು ಸಂಖ್ಯೆಯ ಭಕ್ತಾದಿನಕುಲು ನಮ್ಮೊಟ್ಟಿಗೆ ಸೇರೊಂದಿಲ್ಲೇರು. ಈ ಸಲ ಬಾರಿ ವಿಶೇಷವಾದ ಕದ್ರಿದ ಒಂಜಿ ತಂತಿರ್ದಾರನ ಒಂಜಿ ದಿಕ್ಸೂಚಿ ಭಾಷಣ ಒಂಜಿ ಧಾರ್ಮಿಕ ಪ್ರಚಾರ ಭಾಷಣಲ್ಲ ಆರು ಮನ್ಪೆರೊಲ್ಲೇರು. ಐತ ಅಂಗವಾದ ಕಾಂಡ 5 ಗಂಟೆಗೆ ಪಂಡಿತ ಹೌಸ್ರದ್ದು ರಡ್ಡು ಬಸ್ ಕುತ್ತಾರು ಅಜ್ಜನ ಕಟ್ಟಿರದ ರಡ್ಡು ಬಸ್ ವ್ಯವಸ್ಥೆಯನ್ನು ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಪ್ರಖಂಡ ಮಂತದುಂಡು. ಬಾರಿ ಶೋಕದ ಕಾರ್ಯಕ್ರಮ ನಮ್ಮ ಐತಿಹಾಸಿಕ ಕಾರ್ಯಕ್ರಮವಾದ ಮೂದು ಬರೋದುಂಡು. ಆಯ್ತಾ ರುವಾರೆಲ್ಲ ನಮ್ಮೊಟ್ಟಿಗೆ ಒಳ್ಳೆರು ನಿರಂತರವಾದ ಏನೊಂದು ಆಯ್ತಾ ಬೇಲೆ ಮಂತೊಂದು ಪ್ರೈನ್ ಕುತ್ತಾರೆಲ್ಲ ನಮ್ಮೊಟ್ಟಿಗೆ ಒಳ್ಳೆರು. ದಿವ್ಯಜ್ಯೋತಿ ಸಂಪೂರ್ಣ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ 5 ವರ್ಷ ಕೊರೊಂದುಂಡು. ಈ ಸಲ ನಮ್ಮ ಸಂಪೂರ್ಣ ಸಹಕಾರ ಕೊರೊಂದಿಲ್ಲ. ಬಾರಿ ಶೋಕದ ಫ್ಲೆಕ್ಸ್ ಎಲ್ಲ ನಮ್ಮ ಊರ್ದ ಅನೇಕ ಸಂಘಟನೆಗಳು ಅನೇಕ ಕ್ಲಬ್ಗಳು ಪಾಡ್ದು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಕೊರೊಂದಿಲ್ಲ. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪಂಡಿತ್ ಹೌಸು ಈ ಮೂಲಕ ಮಾತಾ ಕೊರಗಜ್ಜನ ಭಕ್ತಾದಿನಕಳ ವಿನಂತಿ ಮನ್ಪುನೊಂಡ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಭಾಗವಹಿಸಲಿ ಅಜ್ಜನ ಪ್ರೀತಿಗೆ ಪಾತ್ರರಲ್ಲ ಪನ್ನೊಂದು ನಮ್ಮ ಮಾತಾಡಲ್ಲ ವಿನಂತಿ ಮಂತೊಂದಿಲ್ಲ. ಕಾರ್ಯಕ್ರಮ ಐತಿಹಾಸಿಕವಾದ ಮೂಡಬಾರದೆಂದು ದಿವ್ಯಜ್ಯೋತಿ ಬೇಡೊಂದುಂಡು. ಉಳ್ಳಾಲ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ ಮುತಾಲಿಕೆಡು ಇಂದು 5ನೇ ವರ್ಷದ ಕೊರಗಜ್ಜನ ಆದಿ ಕ್ಷೇತ್ರದಡೆಗೆ ನಮ್ಮ ನಡೆ ಕಾರ್ಯಕ್ರಮ ಅಟೆಂಡ್ ಮಾಡ್ತದ. ಕುತ್ತಾರು ಬೊಕ ಪಂಡಿತ ಹೌಸರ್ದು ಪುಲ್ಯಕಾಂಡ 5 ಗಂಟೆಗೆ ತಲಾ 2 ಬಸ್ಲದ ವ್ಯವಸ್ಥೆಯನ್ನು ಮಲ್ತದ. ನನ್ನ ಬೇತೆ ಕಡೆಗಳ ಬಸ್ತ ವ್ಯವಸ್ಥೆ ಬೋಡಾಂಡ ಅವೇಕಳ ಬಸ್ ಮಾಲಕರನ್ನ ಸಂಘದ ಪಾತಿರ್ದು ವ್ಯವಸ್ಥೆ ಮಲ್ಪುವ ಹೆಚ್ಚಿನ ಸಂಖ್ಯೆಯ ಭಕ್ತ ಬಂಧುಗಳು ಈ ಕಾರ್ಯಕ್ರಮದ ಪಾಲು ಪಡೆದು ಅಜ್ಜನ ಅನುಗ್ರಹ ಪಡೆಯುವುದು ಪಂಡದು ಉಳ್ಳಾಲ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ತದ ಪ್ರಮುಖರು ಪ್ರವೀಣ್ ಕುತ್ತಾರ್ ತೆರಿಪಾಯರು. ವಿಶ್ವ ಹಿಂದೂ ಪರಿಷತ್ತು ಉಳ್ಳಾಲ ಪ್ರಖಂಡ ವತಿ ನಡಪುನಂಜಿನ 5ನೇ ವರ್ಷದ ಈ ಒಂಜಿ ಪಾದಯಾತ್ರೆದ ಒಂಜಿ ಪೋಸ್ಟರ್ ಅಂಚನೆ ಫ್ಲೆಕ್ಸ್ ನಮ್ಮ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಮುಗಳು ಪಂಡಿತ ಹೌಸ್ದ ಬಾಗೋಡು ಇನ್ನಿ ಮಾತಾ ಬಸಲೇಗೆ ಬದ ಕೊರ್ದು ಕರಪತ್ರ ಕೊರ್ದು ಪ್ರಚಾರ ಇಷ್ಟಿಡೆ ಬಂತೊಂದುಲ್ಲೇರು. ಅಂಚೆ ಎಲ್ಲಂಜಿ ನಡಪುನಂಚಿನ ಈ ಒಂಜಿ ಪಾದಯಾತ್ರೆಗೆ ಇನಿ ಪನ್ಲಕನೆ ಬೇರೆ ಪಂಡೇರು ಕುತ್ತಾರ್ಗಲ ಅಂಜನೆ ಪಂಡಿತ ಹೌಸುಗ್ಲ ಪ್ರತಿ ಒಂಜಿ ಏರಿಯಾಗಲ ಬಸ್ತ ವ್ಯವಸ್ಥೆ ಓಡಿತ್ತನ ಪಂದಿತ್ತನ ನಮಕ್ ನೇಟ್ ಇನೋವೇಷನ್ ನಮ್ಮ ಫೋನ್ ನಂಬರ್ ಉಂಡು. ಅಂಚಿನೆಗಳು ಬಸ್ ಮಾಲಕರ ಸಂಘದಕ್ಕೆಲ್ಲ ಪಂತ ಕಾಂಡದ ಪೊರ್ತು ಬಸ್ ಆ ಏರಿಯಾದಲ್ಲಿ ತಂದು ಹೋಗ್ಯಾರ. ನಾನು ಬಸ್ ಬೋಡಿತ್ತಲ್ಲ ನಂಗೆ ಮನೋಲಿ ಪನ್ಪುನ ಒಂಜಿ ವಿಚಾರವನ್ನು ಇತ್ತನಲ್ಲ ನೀನು ಫೋನ್ ಮನ್ಪುಲೆ ಬಂದೆ ಪೂರೆಲ್ಲ ಈ ಕಾರ್ಯಕ್ರಮಕ್ಕೆ ಬರಡು ಇಂಜನೆ ಯುವಕ ಮಂಡಲ ಅವಾರ್ಡು ವ್ಯಾಯಾಮಶಾಲೆ ಅವಾರ್ಡು ಸ್ವಸಹಾಯ ಸಂಘ ಅವಾರ್ಡು ಮಾತೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲೇ ಬಂದು ನಾನು ಕೇಳೋಣ. ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಗೌರವ ಅಧ್ಯಕ್ಷರು ಅಶೋಕ್ ಪೂಜಾರಿ, ಉಪಾಧ್ಯಕ್ಷರು ಸತೀಶ್ ಪೂಜಾರಿ, ಕಾರ್ಯದರ್ಶಿ ರಂಗನಾಥ್, ಕೋಶಾಧಿಕಾರಿ ಸುನಿಲ್ ಕೆವಿ, ಪ್ರಮುಖರು ಧನರಾಜ್, ಪ್ರಜ್ವಲ್, ಧರ್ಮರಾಜ್ ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.